ಬಣ್ಣ ಹೇಗಿದ್ರೂ ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿರಬೇಕು, ಆರೋಗ್ಯಕ್ಕೆ ಉತ್ತಮವಾಗಿರಬೇಕು. ಸೊ ಕೆಸುವಿನ ಎಲೆಯ ಚಟ್ನಿ ವಿರಾಮದ ನಂತರ ಮತ್ತೊಮ್ಮೆ ನಾಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಒಂದಂತೂ ಆರೋಗ್ಯಕರವಾದಂಥ ಒಂದು ಅಡುಗೆ ಮಾಡಿದ್ದಾರೆ, ಅದು ಕೂಡ ರಾಗಿ ಮುದ್ದೆ, ಮಿನಿ ರಾಗಿ ಮುದ್ದೆ. ಈಗ ಯಾವ ರೆಸಿಪಿ ಬನ್ನಿ ಕೇಳೋಣ. ಎಸ್ ಮೇಡಮ್, ಸೊ ಈಗ ಯಾವ ಅಡುಗೆ ಹೇಳಿದ್ರಿ? ಕೆಸುವಿನ ಎಲೆಯ ಚಟ್ನಿ. ಮಳೆಗಾಲದಲ್ಲಿ ಬೆಳೆಯುವಂತಹ ಕೆಸು ತುರಿಕೆ ಹೆಚ್ಚಿರುವುದಿಲ್ಲಂತೆ, ಮಳೆ ಬಿದ್ದು ಹಾಗಾಗಿ ಹೆಚ್ಚಾಗಿ ಮಳೆಗಾಲದಲ್ಲಿ ಈ ಒಂದು ಕೆಸುವಿನ ಚಟ್ನಿಯನ್ನು ಮಾಡಬೇಕು ಸಹ, ತಿನ್ನಬೇಕು ಸಹ. ಮಳೆಗಾಲದಲ್ಲಿ ಆಯಾ ಯಾವ್ದ್ಯಾವ್ದು ಅಂದರೆ ಸೀಸನಲ್ಲಿ ಯಾವ್ದ್ಯಾವ್ದು ಬೆಳೆಯುತ್ತೆ ಅದನ್ನಂತೂ ಸೇವಿಸಬೇಕು. ಮಳೆಗಾಲದಲ್ಲಂತೂ ಇದಂತೂ ಹೆಚ್ಚಾಗಿ ಬೆಳ್ಕೊಳ್ಳುತ್ತೆ. ಹೌದು, ಥರದ ಅಡಿಗೆಗಳನ್ನು ಇದರಿಂದ ಮಾಡ್ತಾರಲ್ಲ. ಇದು ಆರೋಗ್ಯಕ್ಕೆ ಯಾವುದು ಉತ್ತಮವೋ ಅದು ನೇಚರ್ ನಮಗೆ ತಂತಾನಾಗಿಯೇ ಕೊಡುತ್ತೆ. ಎಸ್ ಮೇಡಮ್, ಸ್ಟಾರ್ಟ್ ಮಾಡುವ. ಓಕೆ, ಎಸ್. ಈಗ ಮೊದಲಿಗೆ ಒಂದು ಕುಕ್ಕರ್ ಕೊಡಿ, ಸ್ವಲ್ಪ ನೀರು ಹಾಕಿ ಅದಕ್ಕೆ ಒಂದು ಅರ್ಧ ಲೋಟ ಸಾಕ್ಬೋದು, ಕಾಲು ನೋಡಿ ಸಾಕು. ಈಗ ಈ ಎಲೆಯನ್ನು ನಾವು ಕತ್ತರಿಸಿ ಹಾಕೊಳ್ಳೋಣ. ಹಾಗಾದರೆ ಬೇಗ ಬೇಯ್ತದೆ ಸಹ, ಇದು ಬೇಗವೇ ಬೇಯುವಂಥದ್ದು. ಬಟ್ ಅದರೊಟ್ಟಿಗೆ ಈಗ ಇದು ಹಾಕುವಾಗ ನಾವು ಹುಳಿ, ಬೆಲ್ಲ ಎಲ್ಲವೂ ಕೂಡ ಬೇಯುವಾಗಲೇ ಎಲ್ಲವನ್ನು ಹಾಕೋ. ಇದರಲ್ಲಿ ನಾವು ಯಾವಾಗ ತೆಗೆದು ತರುವಾಗ ಇದರ ದಂಟುಂಟಲ್ಲ, ದಂಟಿನ ಹತ್ತಿರ ಇರುವಂತಹ ಇದನ್ನು ಸ್ವಲ್ಪ ಹೀಗೆ ಮಾಡಿ ಇದನ್ನು ತೆಗೆದುಕೊಳ್ಬೇಕು. ನಾರು ತೆಗೆದುಕೊಳ್ಬೇಕು. ಯಾವಾಗ ನಾರು ತೆಗೆದುಕೊಂಡ್ರೆ ಮತ್ತೆ ತುರಿಕೆ ಅಂತ ಬರುವುದಿಲ್ಲ. ಸೊ ಅದೊಂದು ವೆರಿ ಇಂಪಾರ್ಟೆಂಟ್. ನೋಡಿ, ಈ ಥರ ಇಲ್ಲಿ ಇರುವಂಥದ್ದನ್ನು ಕತ್ತರಿಸಿಕೊಂಡು ಹಾಕಿದರೆ ಆಯಿತು. ಅದು ತೋರಿಸಿಕೊಳ್ಳಿಕ್ಕೋಸ್ಕರ ನಾನೀಗ ಅದನ್ನು ಓಪನ್ ಮಾಡಿ, ಇಲ್ಲದಿದ್ದರೆ ನಾನು ತೆಗೆದೇ ತಂದಿದ್ದೇನೆ ಇದನ್ನು. ಇನ್ನು ಇದಕ್ಕೆ ಒಂದು ನಿಂಬೆ ಗಾತ್ರದ, ಸಣ್ಣ ನಿಂಬೆ ಗಾತ್ರದ ಹುಳಿ ಬೇಕು ನಮಗೆ. ಹುಳಿ ಅದು ಬೇಕಾಗ್ತದೆ. ಬೆಲ್ಲ ಬೇಕು ನಮಗೆ. ಸೊ ಇನ್ನು ಒಂದು ಎಳೆಯಷ್ಟು ನಾನು ಒಂಚೂರು ಕರಿಬೇವಿನ ಸೊಪ್ಪನ್ನು ಸಹ ಹಾಕ್ತೇನೆ. ಇದು ಆಪ್ಷನಲ್, ಹಾಕಬೇಕಂತ ಏನಿಲ್ಲ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ತುಂಬ ಹಾಕ್ಕೊಳ್ಬಾರ್ದು. ಒಂದು ಚೂರು ನೀರು ಕೊಡಿ ಅಂತೆ, ಚೂರು ಹಾಕೊಳ್ಳೋಣ, ಕಡಿಮೆ ಸ್ವಲ್ಪ ನೀರು. ಸಾಕು. ಇನ್ನೊಂದು ಚಮಚದಲ್ಲಿ ಇದನ್ನು ತಿರುಗಿಸಿಕೊಂಡು ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ತೆಗೆದ್ರೆ ಸಾಕು. ಅದು ಕೂಡಲೇ ಈ ಹುಳಿ ಎಲ್ಲ ಅದರಲ್ಲಿ ಎಳೆದುಕೊಳ್ಬೇಕು. ಹುಳಿ, ಬೆಲ್ಲ, ಉಪ್ಪು ಈ ಒಂದು ಪೂರ್ತಿ ಅದು ಹಿಡ್ಕೊಂಡು, ಹೌದು, ಈ ಎಲೆ ಅದನ್ನು ಎಳೆದುಕೊಳ್ಬೇಕು. ಅದಕ್ಕೋಸ್ಕರ ನಾವು ಅದೆಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದು. ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ತೆಗೆದುಕೊಳ್ಳೋಣ. ಒಂದು ವಿಸಿಲ್ ಬಂದರೆ ಆಯಿತು. ಹೌದು, ಇದು ನಾವು ಆಗಾಗಲೇ ಮಾಡಿದ ಕೂಡ ತಿನ್ನೋದಕ್ಕಿಂತ ಅದನ್ನು ಮರುದಿವಸಕ್ಕೆ ಅದರದ್ದು ರುಚಿ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದರೆ ನಾವು ಇದಕ್ಕೆ ತೆಂಗಿನಕಾಯಿ ಏನು ಬಳಸ್ತಾ ಇಲ್ಲ. ಒಂದು ವೇಳೆ ಈಗ ಈ ಗ್ರೀನ್ ಚಿಲ್ಲಿಯನ್ನು ಇದರೊಟ್ಟಿಗೆ ಸಹ ಬೇಯಿಸ್ಕೊಳ್ಬೋದು, ನಿಮಗೆ ಬೇಯಿಸಿ ಎಲ್ಲ ಬೇಕಿದ್ರೆ. ಅಥವಾ ನಾವು ಈಗ ಮಿಕ್ಸಿ ಮಾಡ್ಕೊಳ್ತೇವಲ್ಲ, ಆಗಲೂ ಸೇರಿಸ್ಕೊಳ್ಬೋದು. ಅಂದ್ರೆ ಹೆಚ್ಚು ದಿನ ಇಡ್ತೇವೆ ಅಂತ ನಾವು ಮೊದಲೇ ಅನ್ಕೊಂಡಿದ್ರೆ ಬೇಯಿಸುವಾಗಲೇ, ಹೌದು, ಬೇಯಿಸಿದ್ರೆ ತಕ್ಷಣವೇ ಹಾಕೊಂಡ್ರು ಹಾಗೆ ಉಂಟು. ಆ ರೀತಿ. ಇದು ಯಾವುದರ ಜೊತೆ ತಿನ್ನೋದಕ್ಕೆ ಚೆನ್ನ? ಇದು ಅನ್ನದೊಟ್ಟಿಗೆ ಕಲಸಿ ತಿನ್ಲಿಕ್ಕಂತೂ ಬಹಳ ಚೆನ್ನಾಗಿ ಆಗ್ತದೆ. ಅಥವಾ ದೋಸೆ, ಇಡ್ಲಿ ಯಾವುದ್ರ ಸಹ ತಿನ್ಬೋದು. ನಮಗೆ ಒಂದು ಚೂರು ತುರಿಕೆ ಬರೋದಿಲ್ಲ. ನಮಗೆ ಅದು ಕೆಸುವಿನಿಂದ ಮಾಡಿದ ಹೇಳಿಯೇ ಗೊತ್ತಾಗುದಿಲ್ಲ. ಅದಕ್ಕೊಂದು ಈಗ ಒಂದು ಒಗ್ಗರಣೆ ಉಂಟು, ಆ ಒಗ್ಗರಣೆ ಅದರ ಒಂದು ಫ್ಲೇವರ್ ಅನ್ನು ಸ್ವಲ್ಪ ಎನ್ಹ್ಯಾನ್ಸ್ ಮಾಡ್ತದೆ. ಒಂದು ವಿಸಿಲ್ ಆಯ್ತು, ಸಾಕು. ಅಂದ್ರೆ ಎಲೆ ಬೇಗ ಬೆಂದೋಗುತ್ತೆ, ಎಲೆ ಪಕ್ಕ ಬೇಯುವಂಥದ್ದು. ಅದು ಈಗ ನಾವು ಯಾಕೆ ಹೀಗೆ ಬೇಯಿಸುದು ಹೇಳಿದ್ರೆ, ಸ್ವಲ್ಪ ಅದೆಲ್ಲ ಎಳೆದುಕೊಳ್ಳಿ ಹೇಳಿ ಬೇಯಿಸುದು. ಅಥವಾ ಹೀಗೆ ಓಪನ್ ಆಗಿ ಸಹ ಬೇಯಿಸಿಕೊಳ್ಬಹುದು, ಏನು ತೊಂದರೆ ಇಲ್ಲ. ಸೊ ಹೀಗೆ ಆದರೆ ಸ್ವಲ್ಪ ಒಳ್ಳೆ ಎಳೆದುಕೊಳ್ತದೆ, ಅಷ್ಟೇ. ಕೆಲವರು ಪ್ರಿಫರ್ ಮಾಡೋದಿಲ್ಲ, ಈ ಕುಕ್ಕರಲ್ಲಿ ಎಲ್ಲ ಬೇಯಿಸಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹೇಳಿ ಹೀಗೆ ಬೇರೆ ಖಾಲಿ ಬೇಯಿಸ್ತಾರೆ. ಹಾಗೆ ಸಹ ಮಾಡ್ಕೊಳ್ಬಹುದು. ನಮಗೆ ಪಕ್ಕ ಆಗಬೇಕಂತಿದ್ರೆ ಟೆಕ್ನಿಕ್ ಒಂದೇ. ನೀವು ಆ ರೀತಿಯಾಗಿ ಬೇಯಿಸಿದ್ರೆ ಅದು ಸ್ಲೋ ಕುಕಿಂಗ್, ಇದು ಫಾಸ್ಟ್ ಕುಕಿಂಗ್ ಅಷ್ಟೇ. ಆದರೆ ಕೆಲವರ ಪ್ರಕಾರ ಕುಕ್ಕರಲ್ಲಿ ಬೇಯಿಸಿದ ವಸ್ತುಗಳು ದೇಹಕ್ಕೆ ಒಳ್ಳೆಯದಲ್ಲ ಅಂತೆ.
ಅದು ಗೊತ್ತಿಲ್ಲ ನನಗೆ ಹೇಗೆ ಅಂತ. ಅದರದ್ದು ಎಂತ ಸೈಂಟಿಫಿಕ್ ರೀಸನ್ ಎಲ್ಲ ನನಗೆ ಗೊತ್ತಿಲ್ಲ. ಆದರೆ ಕೆಲವರು ಹೇಳ್ತಾರೆ ಆಯುರ್ವೇದದ ಪ್ರಕಾರ ಅಂತೆ ಕುಕ್ಕರಲ್ಲಿ ಬೇಯಿಸಲೇಬಾರ್ದಂತೆ. ಈವನ್ ರೈಸ್ ಅನ್ನು ಸಹ ಹಾಗೆ ಅಂತ, ನಾವು ಒಪ್ಪನಿಟ್ಟು ಬೇಯಿಸಿದ್ರೆ ಅದರದ್ದು ಫಲ ಜಾಸ್ತಿ ಅಂತ ಹೇಳ್ತಾರೆ. ಅಂದರೆ ನಾನು ಅನ್ಕೊಳ್ಳೋ ಪ್ರಕಾರ ಅದು ಬಹುಶಃ ಸ್ಟೀಮ್ ಅದರಲ್ಲೇ ಉಳ್ಕೊಳ್ಳುತ್ತಲ್ಲ, ಹಾಗಾಗಿ ಸ್ವಲ್ಪ ಅದು ಬೇಡ ಅಂತ ಹೇಳಿ ಬಹುಶಃ ಆಗಿರ್ಬೋದು. ಇಲ್ದಿದ್ರೆ ಬೇರೆ ಏನು ರೀಸನ್ ಅಲ್ಲಿ ಕಾಣ್ತಾ ಇಲ್ಲ. ಸೈನ್ಸ್ ಟೀಚರ್, ನೀವು ಮ್ಯಾಥ್ಸ್ ಟೀಚರ್ ಸೈನ್ಸ್ ಟೀಚರ್ ಅಲ್ಲ? ನಾನು ಸೈನ್ಸ್ ಟೀಚರ್ ಅಲ್ಲ, ಹಾಗಾಗಿ ನನಗೆ ಗೊತ್ತಿಲ್ಲ. ಸೊ ಮಾತಾಡ್ತಾ ಮಾತಾಡ್ತಾ ಅಲ್ಲೇ ಇದು ಆವಿ ಬಿಟ್ಟಿದೆ. ಒಂದೇ ವಿಸಿಲ್ ಅಲ್ಲ, ಬೇಗ ಆವಿ ಬಿಡ್ತದೆ ನೋಡ. ತಣ್ಣಗಾಗಿದೆ ನೋಡಿ, ಎಷ್ಟು ತಣ್ಣಗಾದ್ರೆ ಸರಿ. ಕುಕ್ಕರಲ್ಲಿ ಬೇಯಿಸಿದ್ರೆ ಸ್ವಲ್ಪ ಹೊತ್ತು ನಾವು ಅದನ್ನು ಓಪನ್ ಆಗಿ ಇಟ್ಕೊಳ್ಬೇಕಾಗ್ತದೆ. ಈಗ ಅದಕ್ಕೆ ನಾವೊಂದು ಈ 2 ಇದನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಹಸಿಮೆಣಸು ಅದರ ಬಿಸಿಯಲ್ಲಿ ಸ್ವಲ್ಪ ಅದು ಬೆಂದುಕೊಳ್ಳಿ. ಇಲ್ಲದಿದ್ರೆ ಫ್ರೈ ಮಾಡಿ ಸಹ ಹಾಕೊಳ್ಬಹುದು, ಇಲ್ಲದೆ ಸುರಿಗೆ ಬೇಯಿಸುವಾಗ ಸಹ ಹಾಕೊಳ್ಬಹುದು, ಹೇಗೆ ಸಹ ಆಗ್ತದೆ. ಈ ಮೆಣಸು ಖಾರ ನಿಮ್ಗೆ ಅದು ಎಳೆದುಕೊಳ್ಬೇಕಿದ್ರೆ ಅದರಲ್ಲಿ ಮಾಡಿದ್ರೆ ಸಾಕು. ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ಹಾಕಿದರೆ ಸಹ ನಡೀತದೆ. ಈ ತುಂಬ ದಿನ ಇಟ್ಟುಕೊಳ್ಳೋದ, ತುಂಬ ಮಾಡೋದಾದರೆ ನಾವು ಮೊದಲೇ ಇದರಲ್ಲೇ ಬೇಯಿಸೋದು ಉತ್ತಮ. ಇದರಲ್ಲಿ ಸ್ವಲ್ಪ ಖಾರ ನಮಗೆ ಸ್ವಲ್ಪ ಹೆಚ್ಚು ಹೊಡಿತದೆ, ಬೆಂದರೆ ಅಷ್ಟು ಖಾರ ಕಮ್ಮಿ ಆಗ್ತದೆ. ಓಕೆ ನೋಡಿ, ತಣ್ಣಗಾಯಿತು. ಈಗ ಒಂದು ಮಿಕ್ಸಿ ಜಾರ್ ಕೊಡಿ. ಈಗ ಇದರ ನೀರು ಸುರಿಗೆ ಹಾಕೊಳ್ಳೋದು ಬೇಡ, ಇಲ್ಲದ್ರೆ ಮಿಕ್ಸಿ ಸ್ವಲ್ಪ ಹಾರ್ತದಲ್ಲ. ಸ್ವಲ್ಪ ನಾವು ಅಂದ್ರೆ ಇದು ಗಟ್ಟಿ ಚಟ್ನಿಯ ಸ್ವಲ್ಪ ತೆಳು ಮಾಡ್ಕೊಳ್ಬೇಕಾ? ಮತ್ತೆ ತೆಳು ಮಾಡ್ಕೊಳ್ಳುವ ನಾವು. ಸ್ವಲ್ಪ ಬೇಕಿದ್ರೆ ನೀರನ್ನು ಹಾಕ್ಕೊಳ್ಬೋದು. ಈಗ ಸುರಿಗೆ ಮಾತ್ರ ನಾವು ಇದನ್ನು ಹೀಗೆ ಹಾಕ್ಕೊಂಡು ನೀರನ್ನು ಮತ್ತೆ ಇದಕ್ಕೆ ಸೇರಿಸ್ಕೊಳ್ಳೋಣ. ಎಲ್ಲ ಎಲೆಯನ್ನು ಮಾತ್ರ ಗ್ರೈಂಡ್ ಮಾಡುವ. ನೀರು ಕಡಿಮೆ ಆಯ್ತು, ಇದನ್ನು ಹಾಕ್ಕೊಂಡ್ರೆ ಆಯಿತು. ಓಕೆ ಓಕೆ. ಎಲ್ಲವೂ ಮೊದಲೇ ಹಾಕಿದ್ರಿ, ಬೇರೆ ಏನು ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ? ಏನಿಲ್ಲ ಆ್ಯಡ್ ಮಾಡಲಿಕ್ಕೆ, ಒಂದು ಒಗ್ಗರಣೆ ಮಾತ್ರ. ನೋಡಿ ಈಗ ದಪ್ಪಾಗಿ ಬಂತು. ನಿಮಗೆ ನೀರು ಚಟ್ನಿ ಆಗಿ ಬೇಕದು ಸ್ವಲ್ಪ, ಇದ್ರ ನೀರನ್ನು ಫುಲ್ ಸೇರಿಸ್ಕೊಳ್ಬಹುದು. ಇಲ್ಲದಿದ್ರೆ ಹೀಗೆ ಇದನ್ನೀಗ ಒಂದು ಮಿಕ್ಸ್ ಅಷ್ಟೇ ಸಾಕಾಗುತ್ತೆ. ಹೌದು. ಈಗ ನಾವೊಂದು ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಓಮ, ಮೇನ್ ಓಮ ಬೇಕು ಇದಕ್ಕೆ. ಯಾಕೆ ಹೇಳಿದರೆ ಹೊಟ್ಟೆ ಎಲ್ಲ ಹಾಳಾಗ್ಬೋದ ಹಾಗೆ ಈ ಒಂದು ಓಮದ ಬೆಳ್ಳುಳ್ಳಿ ಮತ್ತು ಓಮ ಒಗ್ಗರಣೆ. ಸ್ವಲ್ಪ ನನಗೆ ದಪ್ಪ ಕಾಣ್ತಾ ಉಂಟು. ಈ ನೀರನ್ನು ನೋಡಿ, ಇದು ವೇಸ್ಟ್ ಮಾಡುವ ಬದಲು ನಾವು ಈ ನೀರನ್ನೆಲ್ಲ ಹಾಕೊಳ್ಳೋಣ. ಸೊ ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸಾಕು ಸಾಕು. ಸೊ ಇದಕ್ಕೆ ಬಿಸಿ ಆಗಲಿಕ್ಕೆ ಆಗುವಾಗ ನೋಡಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಒಂದು 4-5 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಇದರಲ್ಲಿ ಒಳ್ಳೆ ಇದು ಕಲರ್ ಬರಬೇಕು. ಇದು ಈಗ ನೀವು ರುಬ್ಬಿದಂಥ ಈ ಚಟ್ನಿ ಇನ್ನೂ ಗಟ್ಟಿ ಬರಬೇಕು ಅಂದರೆ ಸ್ವಲ್ಪ ಬಿಸಿ ಮಾಡ್ಬೋದಾ? ಮತ್ತೆ ಗ್ರೈಂಡ್ ಮಾಡಿದ ನಂತರ ಏನು ಮಾಡ್ಬೇಕು ಹೇಳಿದರೆ ಸ್ವಲ್ಪ ಹೆಚ್ಚು ಎಲೆ ಹಾಕೊಳ್ಬೇಕು ನಮಗೆ ತುಂಬ ಬೇಕಿದ್ದರೆ. ಇಲ್ಲದಿದ್ದರೆ ನೀರು ಉಂಟಲ್ಲ, ನಾವು ಇದರಲ್ಲಿ ಹಾಕುವಾಗಲೇ ಸ್ವಲ್ಪ ಕಡಿಮೆ ನೀರನ್ನು ಹಾಕೊಂಡ್ರೆ ಆಯ್ತು. ಅದೇ ಮತ್ತೆ ಏನು ಮತ್ತೆ ಇಲ್ಲ. ನೀವು ಅದನ್ನು ಮತ್ತೆ ಸ್ಟೋರ್ ಮಾಡಿ ಇಡುದಾದ್ರೆ ಮತ್ತೆ ನೀರೆಲ್ಲ ಹಾಕಿದ್ರೆ ಅದು ಹಾಳಾಗ್ತದೆ. ಈ ನಾವು ಬೇಯಿಸಿದಂಥ ನೀರನ್ನು ಮಾತ್ರ ಯೂಸ್ ಮಾಡ್ಕೊಳ್ಬೋದು. ಮತ್ತೆ ಬೇರೆ ನೀರಾದರೆ ಅದು ಹಾಳಾಗ್ತದೆ. ಆಗಾಗಲೇ ಯೂಸ್ ಮಾಡೋದಾದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು, ಆಗಾಗಲೇ ನೀವು ಖಾಲಿ ಮಾಡ್ಕೊಳ್ಳೋದಾದರೆ. ಇಲ್ಲದಿದ್ದರೆ ನೀವು ತುಂಬ ದಿವಸ ಇದು ಇಟ್ಕೊಳ್ಬೋದು. ಅದು ನಾನು ಹೇಳಿದೆ ಅಲ್ಲ, ಅದು ಇವತ್ತಿಗಿಂತ ನಾಳೆ ನಾಳ್ದು ಹಾಗೆ ಆಗುವ ಟೇಸ್ಟ್ ಬಹಳ ಚೆನ್ನಾಗಿ ಬರ್ತದೆ. ನಿಮಗೆ ಅದು ಗೊತ್ತೇ ಆಗುದಿಲ್ಲ ಅದು ನಾವು ಕೆಸುವಿನಿಂದ ಮಾಡಿದಂಥದಂತ. ಈ ನಿಮಗೆ ಗೊತ್ತಿರ್ಬೋದು, ಕೆಸುವಿನ ಒಂದು ಆರೋಗ್ಯದಾಯಕ ಅಂಶ ಹೇಳಿದರೆ ನಾವು ಈ ಡೆಲಿವರಿ ಆದವರಿಗೆ ಸಹ, ಡೆಲಿವರಿ ಆದ ಮೇಲೆ ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಅಂತ ಕೆಸು ಒಂದು ಉತ್ತಮವಾದ ಒಂದು ಈ ವೆಜಿಟೇಬಲ್ ಅಂತ ಹೇಳ್ಬೋದು, ಒಂದು ಎಲೆ ಅಂತ ಹೇಳ್ಬೋದು. ಈಗ ಸ್ವಲ್ಪ ಈ ಕರಿಬೇವಿನ ಲೀವ್ಸನ್ನು ಬೇಕಿದ್ರೆ ಹಾಕ್ಕೊಳ್ಬೋದು, ಇದು ಸಹ ಆಪ್ಷನಲ್. ಬಟ್ ಈ ಓಮ ಉಂಟಲ್ಲ, ಓಂ ಕಾಳು, ಇದು ಮಾತ್ರ ಬೇಕೇ ಬೇಕು. ಕೊನೆಯದಾಗಿ ಆಫ್ ಮಾಡೋ ಮೊದಲು ಓಂ ಕಾಳನ್ನು ಹಾಕ್ಕೊಂಡು ಆಫ್ ಮಾಡಲಾ? ಆಫ್ ಮಾಡಿ. ಈ ಬೆಳ್ಳುಳ್ಳಿ
ಬೆಳ್ಳುಳ್ಳಿ ಶೀತ ಆಗದಾಗೆ ಅಲ್ಲ, ಈ ಓಮಕ್ಕೆ ಒಂದು ಹೊಟ್ಟೆಯನ್ನು ಹಾಳು ಮಾಡದ ಹಾಗೆ ಒಂದು ಇದರಲ್ಲಿ ಏನೋ ಕಾಂಪೋನೆಂಟ್ ಉಂಟಂತೆ ಅದು. ನಮ್ಮ ಹೊಟ್ಟೆ ಹಾಳಾಗುವ. ಆಯ್ತು, ಇದನ್ನೀಗ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಮತ್ತು ಆ ಬೆಳ್ಳುಳ್ಳಿ ಸಹ ನಡುವಲ್ಲಿ ನಮಗೆ ಸಿಕ್ಕುವಾಗ ನಮಗೆ ಬಹಳ ತಿನ್ನಲಿಕ್ಕೆ ಚೆನ್ನಾಗಿ ಬರುತ್ತೆ. ಸೊ ಅದು ಫ್ರೈ ಒಳ್ಳೆಯದಾಗಬೇಕು. ಸರ್ವ್ ಮಾಡ್ಕೊಳ್ಳೋದಾ? ಹಾಂ, ಸರ್ವ್ ಮಾಡಿ. ಇದಕ್ಕೆ ಮಾತ್ರ ಈ ಒಗ್ಗರಣೆ ಕೊಡುವಾಗ ನಾವು ಸ್ವಲ್ಪ ಹೆಚ್ಚು ಎಣ್ಣೆಯನ್ನು ಯೂಸ್ ಮಾಡಿಕೊಳ್ಬೇಕು. ಆರೋಗ್ಯಕರವಾದ ಕೆಸುವಿನ ಎಲೆ ಚಟ್ನಿ ರೆಡಿಯಾಗಿದೆ. ನೋಡುವಾಗ ಮೆಹಂದಿ ಥರ ಕಾಣ್ತಾ ಇದೆ. ಹೌದು, ಕರೆಕ್ಟ್. ಇವತ್ತು ನನ್ನ 2 ರೆಸಿಪಿಗಳು ಸಹ ಬ್ರೌನ್ ಕಲರ್ ಇದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಣ್ಣ ಹೇಗಿದ್ರೂ ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿರಬೇಕು, ಆರೋಗ್ಯಕ್ಕೆ ಉತ್ತಮವಾಗಿರಬೇಕು. ಸೊ ಕೆಸುವಿನ ಎಲೆಯ ಚಟ್ನಿ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೆಸುವಿನ ಎಲೆಯ ಚಟ್ನಿ ತಯಾರಿಸುವ ವಿಧಾನ: ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕಿ ಕೆಸುವಿನ ಎಲೆಯನ್ನು ಚಿಕ್ಕ ತುಂಡುಗಳಾಗಿ ಮಾಡಿ ಒಂದು ದೊಡ್ಡ ನಿಂಬೆ ಗಾತ್ರದ ಹುಣಸೆ ಹುಳಿ, ಬೆಲ್ಲ, ಉಪ್ಪು, ಕರಿಬೇವು ಹಾಕಿ 1 ವಿಸಿಲ್ ಬರುವವರೆಗೂ ಬೇಯಿಸಿ ಸ್ವಲ್ಪ ತಣ್ಣಗಾದ ನಂತರ ಹಸಿಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಹೆಚ್ಚಿದ ಬೆಳ್ಳುಳ್ಳಿ, ಓಂಕಾಳು, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಮಳೆಗಾಲದ ಸ್ಪೆಷಲ್ ಕೆಸುವಿನ ಎಲೆಯ ಚಟ್ನಿ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಚಟ್ನಿ ಇದೆ, ಇದಕ್ಕೂ ಕಾಂಬಿನೇಷನ್ ಆಗ್ತದೆ. ಬಟ್ ಇದರದ ಟೇಸ್ಟ್ ಸಪ್ರೇಟ್ ನೋಡ. ತಗೊಳ್ಳಿ ಫಸ್ಟ್. ಹೀಗೆ ಮುದ್ದೆ ಇದೆ, ಹೀಗೆ ಮಾಡಿ ಕಟ್ ಮಾಡಿ ಬರ್ತಾ ಇದೆ. ನೀವು ಹೇಳಿದ ಪ್ರಕಾರ ಜಗಿಲಿಕ್ಕೆ ಆಗ್ತದೆ. ನಾನು ನಾವು ಇದು ಪುಂಡಿ ಎಲ್ಲ ಮಾಡಿದಾಗ ಬರ್ತದಲ್ಲ, ಆ ರೀತಿ ನಾನು ಹೇಳಿದೆಲ್ಲ ಕಟ್ ಮಾಡಿ ತಿನ್ಬೋದು ನೋಡಿ. ಏನು ಹಲ್ಲಿಗೆ ಹಾಕೊಳ್ಳುದಿಲ್ಲ. ಯಾಕೆ ಹೇಳಿದ್ರೆ ಸ್ಟಿಕ್ಕಿನೆಸ್ ಇರುತ್ತೆ. ಯಾಕೆ ಹೇಳಿದ್ರೆ ನಾವು ಅದನ್ನು ಈ ಒಗ್ಗರಣೆ ಕೊಟ್ಟು ಮಾಡೋದ್ರಿಂದಾಗಿ ಅದು ಹಾಗೆ ಬರುತ್ತೆ. ಹೌದು, ಕರೆಕ್ಟ್. ಕೆಸುವಿನಲ್ಲಿ ನೀವು ಹೇಳಿದಾಗೆ ಗೊತ್ತೇ ಆಗುದಿಲ್ಲ. ಕೆಸುವಿನ ಚೂರು ಗೊತ್ತಾಗಲ್ಲ. ಅಂದ್ರೆ ತಿನ್ನೋದಕ್ಕೆಲ್ಲ ಸ್ವಲ್ಪ ಇರ್ಸು ಮುರ್ಸು ಅಂತ ಹೇಳೋ ಅವ್ರಿಗೆ ಇಂಥದೊಂದು ಚಟ್ನಿ ಮಾಡಿಕೊಟ್ರೆ, ಪುದೀನ ಚಟ್ನಿ ಅಂತೆಲ್ಲ ಹೇಳಿದ್ರೆ ಇಮಿಡಿಯೇಟ್ ತಿಂತಾರೆ. ಬಟ್ ಆಮೇಲೆ ಆ ಪುದೀನ ಫ್ಲೇವರ್ ಇಲ್ಲ, ಬಟ್ ಆ ಬೆಳ್ಳುಳ್ಳಿದು ಫ್ಲೇವರ್ ತುಂಬ ಬರ್ತಾ ಇದೆ. ಮಧ್ಯದಲ್ಲಿ ಆ ಒಂದು ಬೆಳ್ಳುಳ್ಳಿಯ ಬೈಟ್ ಕೂಡ ಸಿಗ್ತಾ ಇದೆ. ಸೊ ಇದ್ರ ಜೊತೆಗೆ ಚೆನ್ನಾಗಿರುತ್ತಾ? ಚೆನ್ನಾಗಿರುತ್ತೆ. ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ಬಹುಶಃ ನೀವು ಹೇಳಿದಾಗೆ ತೆಂಗಿನ ಚಟ್ನಿ ಸೂಪರ್ ಆಗಿ ಬರುತ್ತೆ. ತೆಂಗಿನಕಾಯಿ ಚಟ್ನಿ ಅಂತೂ ನಾವು ಹೆಚ್ಚಾಗಿ ಮಾಡೋದೇ ತೆಂಗಿನಕಾಯಿ ಚಟ್ನಿ. ಸಿಂಪಲ್ ಚಟ್ನಿ ಮಾಡಬೇಕು. ತೆಂಗಿನಕಾಯಿ, ಉಪ್ಪು, ಹುಳಿ ಮತ್ತು ಮೆಣಸು, ಇಷ್ಟೇ ಸಾಕಾಗುತ್ತೆ. ಇದಕ್ಕಂತೂ ತೆಂಗಿನ ಚಟ್ನಿ ಅಥವಾ ಚಿಕನ್ ಗ್ರೇವಿ, ಫಿಶ್ ಗ್ರೇವಿ ಯಾವುದು ಕೂಡ ಸೂಟ್ ಆಗ್ಬೋದು. ಇದು ಒಂದು ಸ್ವಲ್ಪ ಈ ಥರ ಅನ್ನದ ಜೊತೆಗೆ ಆದರೆ ಸ್ವಲ್ಪ ಹಾಕೊಂಡು ತಿನ್ನೋದಕ್ಕೆ, ಇಲ್ಲದಿದ್ರೆ ಪೂರಿ, ಚಪಾತಿ ಅದ್ರ ಜೊತೆಗೂ ಕೂಡ ಚೆನ್ನಾಗಿದೆ. ಯಾವುದು ಸಾಕ್ತದೆ. ಇದಕ್ಕೆ ನಾವು ಸ್ವಲ್ಪ ಒಂದು ಮಜ್ಜಿಗೆ ಒಂದು ಸೈಡಲ್ಲಿ ಇಟ್ಟು ಒಂದು ಅನ್ನ ಮತ್ತು ಈ ಚಟ್ನಿ. ಈ ಮಳೆಗಾಲಕ್ಕೆ ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ ನಮಗೆ. ಅದಕ್ಕೋಸ್ಕರ ನಿಮಗೆ ನಡೇಲಾ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ರುಚಿಕರವಾದಂಥ ಖಾದ್ಯಗಳು ಯಾವಾಗಲೂ ಬೇಕು, ಆದರೆ ಆರೋಗ್ಯಕ್ಕೆ ಉತ್ತಮವಾಗಿರುವಂಥ ಖಾದ್ಯಗಳು ಇನ್ನಷ್ಟು ಬೇಕೇ ಬೇಕು. ಇವತ್ತಿನ ಈ ಸಂಚಿಕೆಯಲ್ಲಿ 2 ಕೂಡ ಆರೋಗ್ಯಭರಿತವಾದಂಥ ಖಾದ್ಯಗಳನ್ನು ಕಲ್ತ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.